ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಈಗ ಇದ್ದದ್ದು ತುಂಬ ಲೇಟ್ ಆಯಿತು, 6 ಗಂಟೆ ಆಯಿತು ನೋಡಿ. ಹಾಗೇ ಉಂಟು ನೋಡಿ. ಈಗ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಬೇಕು, ಡೈಲಿ ರುಟೀನ್ ಇದು ನಂದು. ಇವತ್ತು ನೋಡಿ ಕಾಲುಗಳನ್ನೆಲ್ಲ ನೆನೆ ಹಾಕಿದ್ದೀನಿ, ಎಲ್ಲ ನೆನೆ ಹಾಕಿದ್ದೀನಿ. ಈಗ ಪಾಲಕ್ ಸಾಂಬಾರು ಮಾಡುವಂತ ಎಲ್ಲ ನೆನೆ ಹಾಕಿದ್ದೀನಿ ನೋಡಿ. ಇದೆಲ್ಲ 3 ಬಗೆದು ಕಾಳುಗಳಿದೆ, ಅದನ್ನೆಲ್ಲ 3 ಬಗೆದ್ದು ಧಾನ್ಯಗಳಿದೆ. ಇದನ್ನೆಲ್ಲ ನಾನು ಈಗ ಸಾಂಬಾರು ಮಾಡ್ತೀನಿ ಹಾಕಿ. ನಿನ್ನೆ ನೈಟ್ ಮಳೆ ಬಂದಿದೆ, ತುಂಬ ಖುಷಿ ಆಯಿತು, ತುಂಬಾ ಖುಷಿ. ಈಗ ನೋಡಿ ನೋಡಿ ಎಷ್ಟು ಬಗೆದು ನೆನೆ ಹಾಕಿದ್ದೀನಿ ನೋಡಿ. ಕಡಲೆಕಾಳು, ಇದು ಹುರುಳಿಕಾಳು ಎಲ್ಲ ಉಂಟು ಇದರಲ್ಲಿ. ಎಲ್ಲ ಹಾಕಿ ಒಂದು ಸಾಂಬಾರು ಮಾಡಬೇಕಂತ ಉಂಟು, ಮಾಡುವ ನೋಡಿ. ನಂದು ಇಷ್ಟು ಕ್ಲೀನಿಂಗ್ ಎಲ್ಲ ಬಾಕಿ ಉಂಟು. ರಾತ್ರಿ ಎಲ್ಲ ಕ್ಲೀನ್ ಮಾಡಿರ್ತೀನಿ. ನನ್ನ ಯಜಮಾನರು ಬರ್ತಾರೆ, ಅವರು ಲೇಟಾಗಿ ಬಂದು ಲೇಟಾಗಿ ಊಟ ಮಾಡಿ ಇದು ಮಾಡೋದು. ನನಗೆ ಬೇಜಾರಾಗುತ್ತೆ ಬಿಲಿಗೆ ಇತ್ತು. ನಾನು ಯಾವತ್ತು ಬಿಲಿಗೆ ಇರಲ್ಲ, ಇವತ್ತೇ ಸಹ ಎಷ್ಟು ನೋಡುವಾಗ ಬೇಜಾರಾಗುತ್ತೆ. ಎಷ್ಟು ಉಂಟು ನೋಡಿ. ಲೇಟಾಗಿ ಬರುತ್ತೆ, ಲೇಟಾಗಿ ಇದು ಮಾಡ್ತೀನಿ. ಒಮ್ಮೊಮ್ಮೆ ಬೇಜಾರಾಗುತ್ತೆ. ಈಗ ನಾನೀಗ ಮೊದಲು ಅಣ್ಣಕ್ಕೆ ತಿಂಡಿ ಮಾಡಲ್ಲ, ತಿಂಡಿ ಇಡ್ಲಿ ಸಿಗುತ್ತೆ ಇಲ್ಲಿ ಒಂದು, ಅಲ್ಲಿ ಇಡ್ಲಿ ತರ್ತೀನಿ ನಾನು ಇವತ್ತು ತಿಂಡಿ ಮಾಡ್ತಾ ಇಲ್ಲ. ನೋಡಿ ಅನ್ನಕ್ಕೆ ಇಡ್ತೀನಿ ಈಗ. ಈಗ ಕಾಲು ಸಾಂಬಾರು ಪಾಲಕ್, ಇದನ್ನು ಕೂಡ ಹಾಕುವ. 3-4 ಬಗೆದು ಉಂಟು ಇದರಲ್ಲಿ ಕಾಳು. ಕಡಲೆಕಾಳು, ಅಲಸಂದೆದ್ದು, ಮತ್ತು ಹೆಸರು ಕಾಳು, ಮತ್ತು ಇದು 4 ಬಗೆದುಂಟು. ಜೀವಕ್ಕೆ ತುಂಬ ಒಳ್ಳೆಯದು, ಪ್ರೋಟೀನ್ ಎಲ್ಲ ಸಿಗುತ್ತೆ ಇದರಲ್ಲಿ. ಅದಕ್ಕೆ ನಾನು ಈ ಥರ ಒಮ್ಮೆ ಅಂತೂ ಮಾಡ್ತೀನಿ. ಒಂದು 3-4 ಕಾಯಿ ಮೆಣಸು ಹಾಕ್ತೀನಿ, ಒಗ್ಗರಣೆ ಮತ್ತೆ ಕೊಡ್ತೀನಿ. ಟೊಮೆಟೊ, ಈರುಳ್ಳಿ ಎಲ್ಲ ಹಾಕ್ತೀನಿ. ಈ ಥರ ಎಲ್ಲ ಮಿಕ್ಸೆಡ್ ಹಾಕ್ತೀನಿ, ಮಾಡ್ತೀನಿ ಒಮ್ಮೆ ಯಾವಾಗಲಾದರೂ ಒಮ್ಮೆ ಮಾಡುವುದು ನಾನು. ಯಾಕಂದರೆ ಮಕ್ಕಳಿಗೆ ಎಲ್ಲವನ್ನು ಕೊಡಬೇಕು. ಎಲ್ಲವನ್ನು ಕೊಟ್ಟರೂ
ಒಂದು ವರ್ಷಕ್ಕೆ 1-2 ಸರಿ ಆದರೂ ಈ ರೀತಿ ಮಾಡಿ ಕೊಡಲೇಬೇಕು. ಇಲ್ಲಾಂದರೆ ಮಕ್ಕಳಿಗೆ ಪ್ರೋಟೀನ್ ಒಂದು ವರ್ಷಕ್ಕಲ್ಲ. ನೋಡಿ ಇಲ್ಲಿ ಎಲ್ಲ ಖಾಲಿ ಆಯಿತು. ಸಾಂಬಾರು ಹುಡಿ ಹಾಕಿದ್ದೀನಿ. ಸಾಂಬಾರು ಹುಡಿ ಗ್ರೈಂಡ್ ಮಾಡಲಿಕ್ಕೆ ಏನಿಲ್ಲ, ಇದಕ್ಕೆ ಇಷ್ಟೇ. ಸ್ವಲ್ಪ ಹಲ್ದಿ, ಗ್ರೈಂಡ್ ಮಾಡಲಿಕ್ಕೆ ಏನಿಲ್ಲ, ಅದಕ್ಕೆ ಉಪ್ಪೆಲ್ಲ ಹಾಕಿ ಬೇಯಲಿಕ್ಕೆ ಇದೆ. ಮತ್ತು ಒಗ್ಗರಣೆ ಬರುತ್ತೆ. ನೀರು ಹಾಕ್ತೀನಿ. ವರ್ಷಕ್ಕೆ ಒಂದು, ಕೆಲವರು ಏನು ಅದರಲ್ಲಿ ಕೊಡೋದಿಲ್ಲ, ಸ್ವಲ್ಪ ಆದರೂ ಕೊಡಲೇಬೇಕು. ಕೊಡಿದ್ರೆ ಮಕ್ಕಳಿಗೆ ಆಗಲ್ಲ. ಸ್ವಲ್ಪ ನೀರು ಹಾಕ್ತೇವೆ. ಇದನ್ನು ಇಡುವ ಗ್ಯಾಸಲ್ಲಿ. ಉಪ್ಪು ಹಾಕ್ತೀನಿ. ಸಿಂಪಲ್ ವಿಧಾನದಲ್ಲಿ ಕಟಿಂಗ್ ಒಂದಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆ ಕೊಟ್ಟರೆ ಸಾಕು. ನಿಮ್ಮ ಕಡೆ ಬೇರೆ ಹೆಸರು ಇರ್ತದೆ, ಮೊಸೊಪ್ಪು, ಹಸು ಇದು ಮಾಡ್ತೀರಾ. ನಮ್ಮ ಕಡೆಯಲ್ಲಿದ್ದಾರೆ ಸಾಂಬಾರು ಅನ್ನೋದಕ್ಕೆ. ಒಂದು ಕಡೆ ಒಂದೊಂದು ಹೆಸರು ಇದೆ. ಒಮ್ಮೊಮ್ಮೆ ಇದೇ ಥರನೇ ಮಾಡೋದು ನಾನು, ಒಮ್ಮೊಮ್ಮೆ ಮಾಡಲ್ಲ. ಏನು ಮನಸ್ಸಿಗೆ ಬಂದಾಗಿ ಮಾಡೋದು. ಈಗ ಇವತ್ತು ಇದೇ ಥರ ಮಾಡಬೇಕಂತ ಇತ್ತು. ಇದೇ ಥರ ಇನ್ನು ಉಳಿದದ್ದು ಕಾಳುಗಳನ್ನು ಈಗ ಬಸ್ತಿ ಫ್ರಿಜ್ಜಲ್ಲಿ ಇಡ್ತೀವಿ. ಮೊಳಕೆ ಬರೆಸಿ ಇನ್ನೊಂದು 2-3 ಸರ್ತಿ ಮಾಡಬೇಕು. ಇದು ನನಗೆ ಊರಿಗೆ ಹೋಗುವ ನೆನಪೇ ಇಲ್ಲ, ತುಂಬ ನೆನೆಸಿಟ್ಟಿದ್ದೀನಿ. ಊರಿಗೆ ಹೋಗಾಗ ಬ್ಯಾಗಲ್ಲೇ ಹಾಕಿ ಬಿಡೋದು, ಏನೂ ಆಗೋಲ್ಲ. ನೀರಿಲ್ಲ ಅಂದರೆ ಎಷ್ಟೋ ಸರಿ ಹಾಗೆಯೇ ಮಾಡಿಕೊಂಡು ತಗೊಂಡು ಹೋಗಿದ್ದೀನಿ. ಹಿಂಗೆ ಊರಿಗೆ ಹೋಗೋದು ಮಂಡಿಯಲ್ಲಿ ಇಲ್ಲ. ನೆನೆಸಿಟ್ಟಿದ್ದು ಮೊಳಕೆ ಬರೆಸಿಟ್ರೆ ಯಾವಾಗಲೂ ಆಗುತ್ತೆ ಅನ್ನೋ ಕಾರಣದಿಂದ ನೆನೆಸಿಟ್ಟಿತ್ತು. ಏನು ಮಾಡಿದ್ರು ಊರಲ್ಲಿ ಮಾಡಲ್ಲ ಇದೆಲ್ಲ ಬೇಕು. ಯಾವಾಗಲೂ ದೇಹಕ್ಕೆ ತಂಪು. ಇದು ಊರೆಲ್ಲ ಮಾಡಲ್ಲ. ದೇಹಕ್ಕೆ ತಂಪು, ದೇಹಕ್ಕೆ ಪ್ರೋಟೀನ್ ಅದೆಲ್ಲ ಸಿಗುವ ವಸ್ತು ಅಂದರೆ ನೋಡಿ, ಇದು ಕಡಲೆಕಾಳು ನೋಡಿ. ಇದರಿಂದ ಇದು ತುಂಬ ತಂಪು ದೇಹಕ್ಕೆ. ಹೆಸರು ಕಾಳು ಮತ್ತು ಇದನ್ನು ತಿಂದರೆ ತುಂಬಾ ಒಳ್ಳೆಯದು. ಯಾವುದು ಗೊತ್ತಾ, ಇದರ ಹೆಸರೇನು, ಹುರುಳಿಕಾಳು. ಅದುಂಟು. ಒಂದು 4 ಬಗೆದು ಹಾಕಿದ್ದೀನಿ. 4 ಉಂಟು. ನೋಡುವ. ಆದರೆ ನಾಡ್ದು 2 ದಿನ ಮಾಡ್ತೀನಿ. ಒಂದು ಸ್ವಲ್ಪ ಬೇರೆ ಬೇರೆ ಪಲ್ಯ ಥರ. ಮತ್ತು ಊರಿಗೆ ತಗೊಂಡು ಹೋಗ್ತೀನಿ. ನನಗೆ ಮಂಡಿಯಲ್ಲಿ ಬರಲಿಲ್ಲ. ನನ್ನ ಯಜಮಾನ ಬರ್ತಾರೆ, ಅಲ್ಲಿ ತನಕ ಏನಾಗುತ್ತೆ ಅಂತ ಗೊತ್ತಿಲ್ಲ. ಫ್ರಿಜ್ ಆಫ್ ಮಾಡಿ ಹೋಗ್ತೀವಿ. ಅದೇ ತಲೆ ಇರಬೇಕು ಅನ್ನೋದು ಇದಕ್ಕೆ. ಇದು ಮಾಡಿದೆ. ಈಗ ನನಗೆ ಪಾತ್ರೆ ತೊಳಿಲಿಕ್ಕೆ ಉಂಟು. ಪಾತ್ರೆ ತೊಳ್ಕೊಂಡು ಬರುವ. ಕುಕ್ಕರಿಗೆ ಬೇಯಲಿಕ್ಕೆ ಇಡಬೇಕು. ಗರಂ ಆದರೆ ಇಡ್ಲಿಕ್ಕೆ ಆಗಲ್ಲ. ಅದು ಇಟ್ಟಾಯಿತು, ಅದೊಂದು ರೆಡಿ ಆಯಿತು. ಇವಾಗ ನಾನು ನಿನ್ನೆ ಮಳೆ ಬಂದಿದೆ, ತುಂಬ ಖುಷಿ ಆಯಿತು. ನಮ್ಮ ಕಡೆ ಮಳೆ ಬರೋದೇ ಅಪರೂಪ. ನಮಗಂತೂ ಭಾರಿ ಖುಷಿ. ಎಂತ ಸೆಕೆ ಗೊತ್ತಾ, ಸೆಕೆ ಅಂದರೆ ಸೆಕೆ. ಈಗ ನಾನು ಇದು ಪಾತ್ರೆ ತೊಳೆಯುವ. ಪಾತ್ರೆಯನ್ನು ತೊಳೆಯುವ. ಇದು ಹೀಗೆ ಹಾಕೋದು, ಎಂತ ಗೊತ್ತಾನೆ, ಎಲ್ಲ ಒದ್ದೆ ಹಾಕುತ್ತೆ.
ತೊಳ್ಕೊಂಡು ಸಿಗ್ತೀನಿ. ಹಿಂಗಾಯ್ತು ನೋಡಿ, ಎಲ್ಲ ಕ್ಲೀನಿಂಗ್ ಮಾಡಿದೆ ನೋಡಿ, ಸೂಪರ್ ಕ್ಲೀನಿಂಗ್ ನೋಡಿ. ಎಲ್ಲ ಕ್ಲೀನಿಂಗ್ ಸೂಪರ್ ಕ್ಲೀನಿಂಗ್. ಇಲ್ಲಿ ರೈಸಿಗೆ ದಮ್ ಇಟ್ಟಿದ್ದೀನಿ, ವಿಸಿಲೇ ಬರಲಿಲ್ಲ, ಇನ್ನೂ ಬರಬೇಕು, ಬೈತಾ ಇದೆ. ರೆಡಿ ಆಯಿತು ನೋಡಿ ಕಾಳು ಸಾಂಬಾರು. ನಾನು ಇದನ್ನು ಮ್ಯಾಶ್ ಮಾಡಲ್ಲ, ನಾನು ಹೀಗೇನೆ ಮಾಡೋದು. ಇದಕ್ಕೆ ಒಗ್ಗರಣೆ ಕೊಟ್ಟೆ ಸ್ವಲ್ಪ, ಅದು ತೋರಿಸಿಲ್ಲ, ಸ್ಕಿಪ್ ಆಯಿತು. ಇಲ್ಲಿ ರೈಸ್ ಕೂಡ ರೆಡಿ ಆಯಿತು. ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಪಾಲಕ್ ಮತ್ತು ಇದು ಯಾವುದು ಮಿಕ್ಸ್ ಕಾಳು ಸಾಂಬಾರು ನೋಡಿದ್ರಲ್ವಾ, ಡೈಲಿ ರುಟೀನ್ ಇದು ನಂದು. ನಿಮಗೆ ಇಷ್ಟವಾದ್ರಲ್ಲಿ ಹಾಯ್ ಗೈಸ್, ಬಾಯ್ ಬಾಯ್. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.